3 ತಿಂಗಳಿಂದ ನಡೆಯದ ಪುರಸಭಾ ಅಧಿವೇಶನ ಮತ್ತು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿರುವ ಮೂಡಬಿದ್ರೆ ಪುರಸಭಾ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ ಬೆಂಬಲಿತ 11 ಮಂದಿ ಸದಸ್ಯರು ಪುರಸಭಾ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ಹಿರಿಯ ಸದಸ್ಯ ಪಿಕೆ ಥೋಮಸ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮೂಡಬಿದ್ರೆ ಪುರಸಭೆಯ ಮಾಸಿಕ ಕಡ್ಡಾಯವಾಗಬೇಕಂತಹ ಸಾಮಾನ್ಯ ಸಭೆಯನ್ನು ನಡೆಸದೆ ಸುಮಾರು 3 ತಿಂಗಳು 2 ತಿಂಗಳು ಕಳೆದು 3 ತಿಂಗಳು ಆಗ್ತಾ ಬಂತು. ಅದನ್ನು ನಡೆಸಬೇಕಾಗಿತ್ತು. ಅದರಿಂದ ಈಗ ತುರ್ತಾಗಿ ಆಗಬೇಕಿದ್ದಂತಹ ಮಳೆಗಾಲದ ತುರ್ತು ಕಾಮಗಾರಿಗಳು ತೊಂದರೆಯಲ್ಲಿವೆ. ಹಾಗೆ ನಮ್ಮ ಮೂಡಬಿದ್ರೆಯ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನರ ತೆರಿಗೆಯಿಂದ ಬಂದಂತಹ ನಗರೋತ್ಥಾನದ ಸುಮಾರು 10 ಕೋಟಿ ರೂಪಾಯಿಯ ಅನುದಾನವನ್ನು ಕೇವಲ 12 ವಾರ್ಡಿಗೆ ವಿಂಗಡಿಸಿ 11 ವಾರ್ಡ್ಗಳಿಗೆ ತಾರತಮ್ಯ ಮಾಡಿದ್ದಾರೆ. 12 BJP ಸದಸ್ಯರ ವಾರ್ಡಿಗೆ ಮಾತ್ರ ವಿತರಿಸಿ ಬಾಕಿಯವರಿಗೆ ತಾರತಮ್ಯ ಮಾಡಿದ್ದಾರೆ. ಆದರೆ ಇದರಲ್ಲಿ ಪ್ರಾಬ್ಲಮ್ ಆಗೋದು ಯಾರಿಗೆ ಅಂತ ಹೇಳಿದರೆ ಮೂಡಬಿದ್ರೆಯ ಜನತೆಗೆ. ಯಾಕೆಂದರೆ ಅರ್ಧವಾಸಿ ಮೂಡಬಿದ್ರೆ ಇದರಲ್ಲಿ ತೊಂದರೆ ಆಗ್ತದೆ. ಅರ್ಧವಾಸಿ ಮೂಡಬಿದ್ರೆ ಪುರಸಭೆಯ ವಿಸ್ತಾರದ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಅದರಿಂದ ಪ್ರಮುಖವಾದ ಒಂದು ವಿಷಯ. ಅದೇ ತರಹ ಬೇರೊಂದು ಅಕ್ರಮ ಮಾಡಿದೆ ಅಂತ ಹೇಳಿದರೆ ಮೂಡಬಿದ್ರೆ ಪುರಸಭಾ ನಿಧಿಯಿಂದ ಎಲ್ಲ 23 ವಾರ್ಡ್ಗಳಿಗೆ ಅನುದಾನ ನೀಡಬೇಕಿತ್ತು. ಆದರೆ ಕೇವಲ 12 ವಾರ್ಡಿಗೆ ತಾರತಮ್ಯ ಮಾಡಿದ್ದಾರೆ. ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಮತ್ತು ಪುರಸಭಾ ಮುಖ್ಯಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು.